ಇಷ್ಟವಾದಲ್ಲಿ ಏನು ಮಾಡಬೇಕು? ಲೈಕ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ದೇವರ ಶಬ್ದ ಮಲ್ಪುನೆ ಮೇರ್ ಪಾತಿರ್ನಾಗ ಮುಕ್ಕುತ್ ಮಾಡೋಡ್ರಿ. ಖುಷಿ ಆಯ್ತು. ಖುಷಿಗಿಂತ ಜಾಸ್ತಿ ನರ್ವಸ್ನೆಸ್ ಇತ್ತ ಶಾಪಿಂಗ್. ಅಷ್ಟು ಟೆನ್ಷನ್ ಆಗ್ಲಿಲ್ಲ, ಅತ್ತೆಗೆ ಸ್ವಲ್ಪ ಟೆನ್ಷನ್ ಆಯ್ತು. ಫಸ್ಟ್ ಟೈಮ್ ಅಲ್ಲ. ಹಾಯ್ ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಮಾಮಿ ಮತ್ತೆ ಅಮ್ಮನ ಶಾಪಿಂಗ್ ಕರ್ಕೊಂಡು ಹೋಗಿದ್ದೆ. ಎಲ್ಲಿ? ನಮ್ಮ ಮಲ್ಲೇಶ್ವರಂ 8th ಕ್ರಾಸ್ ಅಲ್ಲಿ. ತುಂಬಾ ಜನ ಇದ್ರು, ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು. ಅಲ್ಲಿರುವಂತ ಎಲ್ಲಾ ಜನರು ನಮ್ಮನೆ ನೋಡ್ತಾ ಇದ್ರು ಅಲ್ಲ, ಬಿಕಾಸ್ ನಾವು ವಿಡಿಯೋ ಮಾಡುತ್ತಾ ಇದ್ವಿ. ಸೊ ನಿಮ್ ಕೈಲಿ ಎಷ್ಟೊಂದು ಲಗೇಜ್ ಇದೆ ತೋರಿಸಿ ಇಬ್ರು. ಓಹೋ, ಇಬ್ರ ಹತ್ರನೂ ಒಂದೊಂದು ಬ್ಯಾಗ್ ಇದೆ. ಸೊ ಎಲ್ಲ ಇದರಲ್ಲಿ ತುಂಬಿಸಿದೆ. ಎಸ್, ಇವ್ರದಿಲ್ಲಿದೆ. ಸೊ ಫಸ್ಟ್ ಕೇಳೋಣ, 2000ದಲ್ಲಿ ಎಷ್ಟು ಐಟಮ್ ತಗೋಬಹುದು ಅಂತ ಅನ್ಕೊಂಡಿದ್ರಿ ಮಾಮಿ? 2000ದಲ್ಲಿ ನಾನು ಅನ್ಕೊಂಡಿದ್ದು 4-5 ಅಂತ ಅನ್ಕೊಂಡಿದ್ದೆ. 4-5 ತಗೋಬಹುದು ಅಂತ. ನಾನು ಅಷ್ಟೇ 4-5. ಓಕೆ, 4-5 ಅಂತ ಅನ್ಕೊಂಡಿದ್ರು. ಆಬ್ವಿಯಸ್ಲಿ ನಿಮ್ಮಲ್ಲಿ ಕೆಲವರು 2000ಕ್ಕೆ ಜಾಸ್ತಿನೂ ತಗೋಬಹುದು ಐಟಮ್, ಕೆಲವರು ಮೇ ಬಿ ಇನ್ನ ಕಮ್ಮಿ ತಗೋಬಹುದು ಐಟಮ್, ಕ್ವಾಲಿಟಿ ಚೆನ್ನಾಗಿದ್ದು. ಸೊ ಇವ್ರಿಬ್ರು ಎಷ್ಟು ತಗೊಂಡಿದ್ದಾರೆ? 7 ಐಟಮ್ಸ್ ತಗೊಂಡಿದ್ದಾರೆ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಯಾರು ತೋರಿಸ್ತೀರಾ? ಇಬ್ರು ಒಂದೊಂದು ಐಟಮ್. ಓಕೆ ಫೈನ್, ಇಬ್ರು ಒಂದೊಂದು ಐಟಮ್ ಅಂತೆ. ಲೆಟ್ ಸ್ಟಾರ್ಟ್. ತೋರಿಸಿ ಇಬ್ರು ಒಂದೊಂದ್ ಜೊತೆ ಚಪ್ಲಿನ. ಎಸ್, ಇದು ಅಮ್ಮನ್ ಜೋಡಿ ಚಪ್ಲಿ. ಇದು ಅಮ್ಮ ಸೆಲೆಕ್ಟ್ ಮಾಡಿರುವಂತ ಚಪ್ಲಿ. ಇದ್ರ ಪ್ರೈಸ್ ಎಷ್ಟು? ಐ ಥಿಂಕ್ ಆಲ್ಮೋಸ್ಟ್ 300. ಎಕ್ಸಾಕ್ಟ್ ಪ್ರೈಸ್ ಆನ್ ಸ್ಕ್ರೀನ್ ಬರ್ತಾ ಇರುತ್ತೆ, ಚೆಕ್ ಮಾಡಿ. ವರ್ಸಸ್ ಮಾಮಿ ತಗೊಂಡಿರೋ ಚಪ್ಲಿ ಇದು. ಇದಕ್ಕೆ ಐ ಥಿಂಕ್ 150 ಏನೋ. ಇವ್ರು ಆಕ್ಚುಲಿ ಚಪ್ಲಿ ತಗೊಳ್ಳೋ ಪ್ಲಾನ್ ಅಲ್ಲೇ ಇರಲಿಲ್ಲ. ಇವ್ರ ಹತ್ರ ಇದ್ದಿದೆ 100 ರೂಪಾಯಿ. ನೋಡಿದ್ರೆ ಅಲ್ಲಿ ಅಂಗಡಿಗೆ ಹೋಗ್ತಾ ಚಪ್ಲಿನೇ ಕಿತ್ತೋಯ್ತು. ಮತ್ತೇನ್ ಮಾಡೋದು, 100 ರೂಪಾಯಿ ಅಂತ ಚಪ್ಲಿನೇ ತಗೊಂಡ್ರು. ಲಾಸ್ಟ್ ಆಗಿ ಇದು ತಗೊಂಡ್ರು. ಐ ರಿಲಿ ಲೈಕ್ ದಿಸ್. ನಿಮ್ಗೆ ಯಾವ ಚಪ್ಲಿ ಇಷ್ಟ ಆಯ್ತು ಅಂಡ್ ಪ್ರೈಸ್ ಕೂಡ ಕಂಪೇರ್ ಮಾಡ್ಬಿಟ್ಟು ಹೇಳಿ, ಓಕೆನಾ? ನೆಕ್ಸ್ಟ್ ಐಟಮ್, ಅಮ್ಮನ್ಗೆ ಟಾಪ್ಸ್ ಅಂದ್ರೆ ತುಂಬಾನೇ ಇಷ್ಟ. ಅವ್ರು ಟಾಪ್ಸ್ ಹಾಕ್ತಾ ಇರ್ತಾರೆ. ಬಟ್ ಮಾಮಿಗೆ ನೈಟಿ ಅಂದ್ರೆ ತುಂಬಾನೇ ಇಷ್ಟ. ಅವ್ರು ಜಾಸ್ತಿ ನೈಟಿ ಉಪಯೋಗಿಸ್ತಾರೆ. ಸೊ ಅವರು ಒಂದ್ ಕಡೆಯಿಂದ ನೈಟಿ ಪರ್ಚೇಸ್ ಮಾಡಿದ್ರು. ಆಕ್ಚುಲಿ ಒಂದು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿದ್ವಿ. ಸೊ ಅಂಗಡಿ ಅಂದ್ರೆ ಜಾಸ್ತಿ ದುಡ್ಡೇ ಇರುತ್ತಲ್ಲ. ಇದು ಏನ್ ಮೆಟೀರಿಯಲ್ ಇದು? ಸ್ಪನ್ ಮೆಟೀರಿಯಲ್. ಸೊ ಸ್ಪನ್ ಮೆಟೀರಿಯಲ್ ನೈಟಿ ಒಂದು. ಇದೇನದು ಬ್ರೌನ್ ಕಲರ್ ಅಲ್ಲಲ್ಲ, ಇನ್ನೊಂದು ಪರ್ಪಲ್ ಕಲರ್, ವೈಲೆಟ್. ಇದು ಪರ್ಪಲ್ ಕಲರ್ ನೈಟಿ. ಇದು ಶಿಫಾನ್. ಐ ಥಿಂಕ್ ಇಟ್ಸ್ ವೆರಿ ನೈಸ್. ಮನೇಲಿ ಹಾಕೋದಕ್ಕೆ ಈಸಿ ಬ್ರೀಸಿ. ಇದು ಎರಡಕ್ಕೆ ಸೇರಿ 1175. ಒಂದೇ ₹1 ಡಿಸ್ಕೌಂಟ್ ಮಾಡಿಲ್ಲ ಅಂಗಡಿಯವರು ಅಲ್ಲ, ಮಾಡಲಿಲ್ಲ. ಸೊ ಇದು ಅಮ್ಮ ತಗೊಂಡಿರುವಂತ ಟಾಪ್. ಇದು ರೋಡ್ ಸೈಡ್ ಅಲ್ಲಿ ತಗೊಂಡಿರೋದು. ಸಿಂಪಲ್ ಟಾಪ್ಸ್, ಮನೆಯಲ್ಲೂ ಹಾಕ್ಬೋದು ಅಥವಾ ಎಲ್ಲಾದ್ರೂ ಸಿಟಿಗೆ ಹೋಗ್ಬೇಕಾದ್ರೆ ಸಿಂಪಲ್ ಆಗಿ ಅಂತ. ಐ ಥಿಂಕ್ ಇದೆರಡರಲ್ಲಿ ನನಗೆ ಇದು ಇಷ್ಟ ಆಯ್ತು, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇದೆರಡಕ್ಕೂ ಸೇರಿ 500 ರೂಪಾಯಿ. ಬಿಕಾಸ್ ರೋಡ್ ಸೈಡ್ ಅಲ್ವಾ, ಸೊ ಕಮ್ಮಿಗೆ ಸಿಕ್ತು. ಮಾಮಿಗೆ ಮನೆಯಲ್ಲಿ ಹಾಕೋದಕ್ಕೆ ನೈಟಿ ಇಷ್ಟ, ಬಟ್ ಹೊರಗಡೆ ಅಥವಾ ಮನೆಯಲ್ಲಿ ಇದ್ದಾಗಲೂ ಜಾಸ್ತಿ ಸಾರಿನ ಉಪಯೋಗಿಸ್ತಾರೆ. ಅವರು ಒಂದು ಸಾರಿನ ಸೆಲೆಕ್ಟ್ ಮಾಡಿದ್ರು. ಎಷ್ಟು ಬಜೆಟ್ ಇತ್ತು ಇದಕ್ಕೆ? 600. ನೀವು ಎಷ್ಟು ರೂಪಾಯಿ? 680 ಇತ್ತು, 600 ಕೊಟ್ಟಿದ್ವಿ. ನಿಮ್ಗೆ ಅನ್ಸುತ್ತೆ 600 ರೂಪಾಯಿ ಬರ್ತಿತ್ತು ಅಂತ? ಗೊತ್ತಿತ್ತು. ಓಕೆ, ಸೊ 600 ರೂಪಾಯಿ ಬೇಗ ಹೋಗಿ ತಗೊಂಡ್ರು ಸಾರಿನ. ಈ ಸಾರಿ ಆಕ್ಚುಲಿ ಮೆಟೀರಿಯಲ್ ಸೂಪರ್ ಸಾಫ್ಟ್. ಅದು ಯಾವ ಅಂಗಡಿ ಗೊತ್ತಾ? ಇದು ಶಶಿ ಸಾರೀಸ್ ಅಂತ. ಇವ್ರು ಯಾವಾಗ್ಲೂ ಅಲ್ಲಿ ಹೋಗ್ತೀರಾ? ನಾವು ಯಾವಾಗಲೂ ಅಲ್ಲೇ ಹೋಗೋದು. ಹೋದ್ರೆ ಸುಮಾರು ಒಂದು 7 ಕಮ್ಮಿ ಅಂದ್ರೆ 7-8 ಸೀರೆ ತಗೊಂತೀನಿ ನಾನು. ಹೌದಾ? ನಾವು ಯಾವಾಗಲೂ ಅದೇ ಅಂಗಡಿಗೆ. ಚೆನ್ನಾಗಿದ್ಯಾ? ಅಲ್ಲಿ ಎಲ್ಲಾ ತರ ಮೆಟೀರಿಯಲ್ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಪ್ರಮೋಷನ್ ಮಾಡ್ತೀರಾ ಅಂಗಡಿ ಬಗ್ಗೆ? ಅಂಗಡಿ ಡಿಸ್ಕೌಂಟೇ ಮಾಡಿಲ್ಲ, ಬಟ್ 600 ರೂಪಾಯಿ ಮಾಡಿದ್ದಾರೆ, 85 ರೂಪಾಯಿ. ಅಮ್ಮ ಈ ಟಾಪ್ ತಗೊಂಡ್ರು. ಅಗೇನ್ ಇದು ರೋಡ್ ಸೈಡ್ ಸ್ಟ್ರೀಟ್ ಶಾಪಿಂಗ್ ಅಮ್ಮ ಮಾಡಿರೋದು. ಬಟ್ ಇದು ಬ್ಯೂಟಿಫುಲ್ ಆಗಿದೆ. ಆದ್ರೆ ಇದರ ಪ್ರೈಸ್ ಎಷ್ಟು? 500 ರೂಪಾಯಿ. ಒಂದೇ ₹1 ಡಿಸ್ಕೌಂಟ್ ಮಾಡಿಲ್ಲ. 550 ಮಾಡಿದ್ರು. ಓಕೆ, ಅಮ್ಮಂದು ಇನ್ನೊಂದು ಲಾಸ್ಟ್ ನೈಟಿ ಇದೆ. ಅವ್ರ ಬಜೆಟ್ ಅಲ್ಲಿ ಇನ್ನೊಂದು ನೈಟಿ ಬೇರೆ ಬಂತು. ಈ ಮೆಟೀರಿಯಲ್ ಕೂಡ ಸ್ಪನ್ ಮೆಟೀರಿಯಲ್. ಅವರು ಮನೆಯಲ್ಲಿ ನೈಟಿ ಹಾಕ್ತಾರೆ. ಒಂದಕ್ಕೆ ಆಯ್ತಾ? 525. ಅದನ್ನ 500 ರೂಪಾಯಿ ಮಾಡ್ಕೊಟ್ರು. ಇದು 2ನೇ ಸತಿಗೆ ನಾವು ಅದೇ ನೈಟಿ ಅಂಗಡಿಗೆ ಹೋಗ್ತಾ ಇರೋದು. ಐ ಡೋಂಟ್ ರಿಮೆಂಬರ್ ದ ಸ್ಟೋರ್ ನೇಮ್, ಬಟ್ ನಾವು 2ನೇ ಸತಿ ಹೋಗ್ತಾ ಇರೋದು. ಇದಕ್ಕೂ ಮುಂಚೆ ಮಾಮಿಗೆ ಅಲ್ಲೇ ನಾನು ಒಂದು 3-4 ನೈಟಿ ತೆಕ್ಕೊಟ್ಟಿದ್ದಲ್ಲ. ಸೊ ಅದೇ ಅಂಗಡಿನಲ್ಲಿ ಮತ್ತೊಂದು ಆನ್ ಸ್ಕ್ರೀನ್ ಪ್ರೈಸ್ ಬರ್ತಾ ಇದೆ. ಇವಾಗ ನೆಕ್ಸ್ಟ್ ಏನು? ಮತ್ತೆ ಒಂದು ಸ್ವಲ್ಪ ಉಳಿದಿತ್ತಲ್ಲ, 200 ರೂಪಾಯಿ 100 ರೂಪಾಯಿ. ಅದ್ರಲ್ಲಿ ಏನ್ ತಗೊಂಡ್ರು ಮಾಮಿ? 1 ಡಜನ್ ಬಳೆ ತಗೊಂಡ್ರೆ 30 ರೂಪಾಯಿ. ಓ ದೇವರ ಶಬ್ದ ಮಲ್ಪುನೆ ಮೇರ್ ಪಾತಿರ್ನಾಗ ಮುಕ್ಕುತ್ ಮಾಡೋಡ್ರು. ಮತ್ತೆ ಒಂದು ಅದೇ 200-300 ರೂಪಾಯಿ ಉಳಿದಿತ್ತಲ್ಲ, 200 ರೂಪಾಯಿ ಏನೋ ಉಳಿದಿತ್ತು ಅನ್ಸುತ್ತಲ್ಲ. ಅದ್ರಲ್ಲಿ ಏನ್ ತಗೊಂಡ್ರಿ? 1 ಡಜನ್ ಬಳೆ 30 ರೂಪಾಯಿ. ಅವ್ರ ಹತ್ರ ಎಷ್ಟು ಬಳೆ ಇದೆ, ಈ ಬಣ್ಣದ ಮತ್ತೆ ಈ ಬಣ್ಣದ ತಗೊಂಡಿದ್ದಾರೆ. ಅವ್ರಿಗೆ ಕನ್ಫ್ಯೂಸ್ ಆಯ್ತಲ್ಲ. ಮಾಮಿ ಸ್ಟಾರ್ಟಿಂಗ್ ಸ್ವಲ್ಪ
ನರ್ವಸ್ ಆಯ್ತಲ್ಲ. ಟೈಮ್ ಕಡಿಮೆ, ಚೆನ್ನಾಗಿದೆ ಸೆಲೆಕ್ಟ್ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಅಂತ ಒಂದು ಸಿಕ್ಕಿದ್ ತಗೊಂಡ್ರು. ಇದಕ್ಕೆ ಒಂದು 30 ರೂಪಾಯಿನ 30 ರೂಪಾಯಿ. ಆಮೇಲೆ ಒಂದು ಸ್ಟಿಕ್ಕರ್ ನಾನು ಸಾಮಾನ್ಯ ಇದೇ ಹಾಕೋದು ಈ ಕಲರ್, ಅದಕ್ಕೆ ಅದೇ ತಗೊಂಡು. ಆಮೇಲೆ ಒಂದು ಕ್ಲಿಪ್ ಇದೊಂದು 20 ರೂಪಾಯಿ. 20 ರೂಪಾಯಿ ಆನ್ ಸ್ಕ್ರೀನ್ ಬರ್ತಾ ಇರುತ್ತೆ ಪ್ರೈಸ್, ಚೆಕ್ ಮಾಡಿ. ಸೊ ಅಮ್ಮಂದೇನು ತಗೊಂಡ್ರು? ಅಮ್ಮ ರೋಡ್ ಸೈಡ್ ಅಲ್ಲಿ ಉಳಿದಿದೆ ಹಣ ಏನ್ ಮಾಡೋದು ಅಂತ ಒಂದು ಖರ್ಚಿಗೆ ತಗೊಂಡ್ರು. ಇಷ್ಟಕ್ಕೆ 100 ರೂಪಾಯಿ. 12 ಹೇಳಿದ್ರು, 100 ರೂಪಾಯಿ. 12 ಇದೆ ಇದರಲ್ಲಿ. ಕಲರ್ ವಿಚ್ ಕಲರ್ ಡು ಯು ವಾಂಟ್ ಬೇಕಾ? ಬೇಡ. ಸೊ 100 ರೂಪಾಯಿಗೆ 1 ಡಜನ್ ಖರ್ಚಿಗೆ ಕೊಟ್ರು. ಆಮೇಲೆ ಇನ್ನ 100 ರೂಪಾಯಿ ಉಳಿತಲ್ಲ, ಏನ್ ಮಾಡೋದಂತ ರೋಡ್ ಸೈಡ್ ಹೋಗ್ಬಿಟ್ಟು ಒಂದು ಬಸ್, ನಾನು ಅವ್ರಿಬ್ರಿಗೂ ಹೇಳಿದ್ದೀನಿ ನೀವೇನಾದ್ರೂ ತಗೊಳ್ಳಿ, ಬಟ್ ಸುಮ್ಮನೆ ತಗೋಬೇಕು ಅಂತ ತಗೋಬಾರ್ದು. ದುಡ್ಡನ್ನ ಹೆಂಗೆ ಸ್ಪೆಂಡ್ ಮಾಡ್ತೀರಾ, ಆ ವಸ್ತು ನಿಮಗೆ ಯೂಸ್ ಆಗ್ಬೇಕು, ಆ ಥರ ಯೋಚನೆ ಮಾಡಿ ತಗೊಳ್ಳಿ ಅಂತ. ಸೊ ಅಮ್ಮನ 10 ಸತಿ ಕೇಳಿದೆ, ಈ ಪರ್ಸ್ ಬೇಕಾ, ಯೂಸ್ ಮಾಡ್ತೀರಾ, ಇದೇನಕ್ಕೆ ಯೂಸ್ ಮಾಡ್ತೀರಾ? ಮೊಬೈಲ್ ಹಾಕೋದಕ್ಕೆ, ರಫ್ ಯೂಸ್ಗೆ ಯೂಸ್ ಮಾಡ್ತೀರಾ? ಓಕೆ, ಯೂಸ್ ಮಾಡಿದ್ರೆ ಓಕೆ. ಆ್ಯಕ್ಚುಲಿ ಇಟ್ಸ್ ವೆರಿ ನೈಸ್, ಲೈಕ್ ಹ್ಯಾಂಡ್ ಮೇಡ್ ಪರ್ಸ್ ಥರ ವರ್ಕ್ಸ್ ಎಲ್ಲ ಆ ಥರ ಇದೆ. ಇದು ಅದೇ 100 ರುಪೀಸ್. ಓಕೆ, ವೇಟ್ ಅ ಮಿನಿಟ್, ನಾನು ಶಾಪ್ ಮಾಡಿದ್ದೀನಿ, ಏನು ಅಂತ ತೋರಿಸ್ತೀನಿ. ನನ್ನ ಹತ್ರ ಜಾಸ್ತಿ ಶಾರ್ಟ್ಸ್ ಅಂಡ್ ಟೀ ಶರ್ಟ್ಸ್ ಇದೆ. ಸೊ ಇಲ್ಲಿ ಬಂದ್ಮೇಲೆ ಐ ಥಾಟ್ ಜಾಸ್ತಿ ಇಂಡಿಯನ್ ಸ್ಟೈಲ್ದು ನೈಟ್ ಡ್ರೆಸ್ಸಸ್ ಎಲ್ಲ ತಗೋಬೇಕು ಅಂತ. ಸೊ ನಾನು ಕೆಲವೊಂದು ಕಲೆಕ್ಷನ್ಸ್ನ ನಿಮ್ಮ ಜೊತೆ ಹಂಚ್ಕೋತೀನಿ ಇವತ್ತು. ಓಕೆ, ಫಸ್ಟ್ ಈ ಬ್ಲೂ ಕಲರ್ ನೈಟ್ ಸೂಟ್ ಮೆಟೀರಿಯಲ್ ಇಸ್ ಸೂಪರ್ ಸಾಫ್ಟ್ ಅಂಡ್ ವೆರಿ ಕಂಫರ್ಟೇಬಲ್. ಮನೆಯಲ್ಲಿ ಹಾಕುವಂಥ ಬಟ್ಟೆ ಬ್ರೀದೇಬಲ್ ಆಗಿರಬೇಕು, ಕಂಫರ್ಟೇಬಲ್ ಆಗಿರಬೇಕು ಅಲ್ವಾ, ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಬರಬೇಕು. ಒಂದೇ ಸತಿ ಎಲ್ಲ ಹರಿದೋದ್ರೆ ವಾಟ್ ಇಸ್ ದ ಪಾಯಿಂಟ್? ನಾನು ತಗೊಂಡಿರುವಂಥ ಪ್ರತಿಯೊಂದು ನೈಟ್ ಸೂಟ್ಸಲ್ಲಿ ಈ ಥರ ಪಾಕೆಟ್ಸ್ ಇದೆ, ಆ್ಯಂಡ್ ದ ಟಾಪ್ ಇಟ್ ಈಸ್ ಲೈಕ್ ಅ ಸೂಟ್ ಥರ ಅಲ್ವಾ. ಸೊ ಆಬ್ವಿಯಸ್ಲಿ ಮ್ಯಾಚಿಂಗ್ ಥರನೇ ಬರುತ್ತೆ, ಸೆಟ್ ಅಲ್ವಾ. ಸೊ ಯಾ, ಸಾರಿ ಇವಾಗಷ್ಟೇ ಹಾಕಿದ್ದೆ. ಸೊ ಹಿಯರ್ ವಾಟ್ ಇಟ್ ಈಸ್, ಹಿಯರ್ ವಾಟ್ ಇಟ್ ಲುಕ್ಸ್ ಲೈಕ್. ಇದು ಟಾಪ್, ಇದ್ರ ಜೊತೆ ಮ್ಯಾಚಿಂಗ್ ಪ್ಯಾಂಟ್. This gets a 10 on 10. This is amazing. ನೀವು ದಯವಿಟ್ಟು ಇದು ಬೇಕು ಅಂದ್ರೆ ನಿಮಗೆ ನೈಟ್ ವೇರ್ಸ್ ಅಲ್ಲಿ ಹುಡುಕ್ತಾ ಇದ್ದೀರಂದ್ರೆ ಬೈ ದಿಸ್, ಅಂಡ್ ಮಲ್ಟಿಪಲ್ ಕಲರ್ಸ್ ಅಲ್ಲಿ ಬೇಕಾದ್ರೂ ತಗೊಂಡ್ರೆ ಯು ವಿಲ್ ನಾಟ್ ರಿಗ್ರೆಟ್ ಇಟ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ತರ ಪ್ರಿಂಟ್ ಅಲ್ಲಿ ಇದೆ. ಇಟ್ಸ್ ಅಬ್ಸಲ್ಯೂಟ್ಲಿ ಇಂಡಿಯನ್ ಸ್ಟೈಲ್ ಪ್ರಿಂಟ್ ಅಂತಾನೆ ಹೇಳ್ಬೋದು. ಮೆಟೀರಿಯಲ್ ಕೂಡ ಪ್ಯೂರ್ ಕಾಟನ್ ಆಗ್ಬಿಟ್ಟು ಥಿಕ್ ಮೆಟೀರಿಯಲ್ ಇದೆ. ಯಾವ್ದಾದ್ರು ಥಿಕ್ ಮೆಟೀರಿಯಲ್ ಬೇಕು ಅಂದ್ರೆ ಸಮ್ಮರ್ಸ್ಗೆಲ್ಲ ಇದು ಬೆಸ್ಟ್. ಬಟ್ ಕಫ್ತಾನ್ ಸ್ಟೈಲ್ ಅಲ್ಲಿ ಇದೆ ಈ ತರ. ಇದು ಮೆಟೀರಿಯಲ್ ದಪ್ಪ ಇರೋದ್ರಿಂದ ಐ ವುಡ್ ಗಿವ್ ದಿಸ್ ಲೈಕ್ ಸೇ 8 on 10, but style I will give this a 9 on 10. Also wash ಮಾಡಿದ್ಮೇಲೆ ಐ ಡೋಂಟ್ ನೋ, ಮೇ ಬಿ ತುಂಬ ಸಾಫ್ಟ್ ಆಗ್ಬೋದೇನೋ ಮೆಟೀರಿಯಲ್, ಬಟ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೈಲ್ ಅಲ್ವಾ, ಮನೇಲಿ ಹಾಕೋದಕ್ಕೆ ಲುಕ್ಸ್ ವೆರಿ ಎಲಿಗೆಂಟ್. ಆಲ್ಸೋ ಇದಕ್ಕೂ ಕೂಡ ಪಾಕೆಟ್ಸ್ ಇದೆ ಈ ಪ್ಯಾಂಟ್ಸ್ಗೂ ಕೂಡ. ಕೊನೆಯದಾಗಿದೆಯಲ್ಲ ನಾನು ಹಾಕೊಂಡಿರುವಂಥ ನೈಟ್ ಸೆಟ್, ಇದು ನನಗೆ ತುಂಬಾ ಇಷ್ಟ. ಇದು ಕಫ್ತಾನ್ ಸ್ಟೈಲಲ್ಲಿ ಇದ್ರು ನಾನು ರೆಡ್ ಕಲರ್ ತೋರಿಸಿದ್ನಲ್ಲ, ಸ್ವಲ್ಪ ದಪ್ಪ ಮೆಟೀರಿಯಲ್, ಸ್ಟಿಫ್ ಮೆಟೀರಿಯಲ್ ಅಲ್ಲಿ ಇದೆ, ಬಟ್ ಇದು ವೆರಿ ಸಾಫ್ಟ್ ಮೆಟೀರಿಯಲ್. ಮಳೆಗಾಲದಲ್ಲೆಲ್ಲ ಪರ್ಫೆಕ್ಟ್, ಬೇಗ ಒಣಗತ್ತು ಕೂಡ, ಆ್ಯಂಡ್ ಇದಕ್ಕೂ ಕೂಡ ಪಾಕೆಟ್ ಇದೆ. ಸೊ ದಿಸ್ ಆಲ್ಸೋ ಗೆಟ್ಸ್ ಡೆಫಿನೆಟ್ಲಿ 10 on 10. ಆ್ಯಂಡ್ ಇದರ ಮೆಟೀರಿಯಲ್ ಹೆಂಗಿದೆ ಅಂದರೆ ಏನೂ ಆಗಲ್ಲ, ವಾಶ್ ಮಾಡಿದ್ರು ಅದು ಲೈನ್ ಬರುತ್ತಲ್ಲ, ಆ ಥರ ಎಲ್ಲ ಏನೂ ಆಗಲ್ಲ. ಇಟ್ಸ್ ಗೋನ್ ಬಿ ಅಬ್ಸಲ್ಯೂಟ್ಲಿ ಗುಡ್ ಆ್ಯಂಡ್ ಈಸಿ ಟು ವೇರ್. ಅದಕ್ಕೆಲ್ಲ ಐರನ್ ಮಾಡಬೇಕಾಗುತ್ತೆ ಆ ರೆಡ್ ಒನ್ಗೆ. ಆ್ಯಂಡ್ ಹಿಯರ್ಸ್ ಮೈ ಬಾಡಿ ವಾಶ್. ನಾನು ಡಿಫ್ರೆಂಟ್ ಬಾಡಿ ವಾಶ್ನ ಟ್ರೈ ಮಾಡ್ತಾ ಇದ್ದೆ. ಇಲ್ಲ ಅಮೆಝಾನಲ್ಲಿ ಹಾಗೆ ಸ್ಕ್ರೋಲ್ ಮಾಡಿದ್ರೆ ಪೇರ್ಸ್ ಅವ್ರದ್ದು ಒಂದು ಬಾಡಿ ವಾಶ್ ಸಿಕ್ತು. ಐ ಲೈಕ್ ವಾವ್, ಇವ್ರದ್ದು ಬಾಡಿ ವಾಶ್ ಕೂಡ ಬರುತ್ತೆ. ಎಷ್ಟು ಜನರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿ. ಈ ಸೋಪ್ ಬಂದ್ಬಿಟ್ಟು ಎಕ್ಸ್ಪೆನ್ಸಿವ್ ಇರುತ್ತೆ ಪೇರ್ಸ್ ಬ್ರ್ಯಾಂಡ್ ಅವ್ರದ್ದು, ಬಟ್ ಬೇಗ ಕರ್ಗೋಗುತ್ತಲ್ಲ ಸೋಪ್. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಆಬ್ವಿಯಸ್ಲಿ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತಲ್ವಾ ಆ ಥರ, ದುಡ್ಡು ಕೊಟ್ಟ ಮೇಲೆ ಬೇಗ ಖಾಲಿ ಆದರೆ. ಬಟ್ ಈ ಬಾಡಿ ವಾಶ್ ಆದರೆ ಇಟ್ಸ್ ಅ ಸೇವಿಯರ್, ಆ್ಯಂಡ್ ಅದೇ ಸ್ಮೆಲ್ ಆ್ಯಂಡ್ ಬ್ಯೂಟಿಫುಲ್ ಓಲ್ಡ್ ಮೆಮೊರೀಸ್ ಎಲ್ಲ ಬರ್ತಾ ಇದೆ. ಸೊ ಹಿಯರ್ಸ್ ಮೈ ಪೇರ್ಸ್ ಬಾಡಿ ವಾಶ್. ಆಬ್ವಿಯಸ್ಲಿ ಖಾಲಿ ಆಗಿರೋದ್ರಿಂದ ಇಲ್ಲಿ ಇದೆ, ಇನ್ನು ವಿಲ್ ಯೂಸ್ ಇಟ್ ಆ್ಯಂಡ್ ಫಿನಿಶ್ ಇಟ್. ಹಾಗೆಯೇ ಕೊನೆಯದಾಗಿ ಒಂದು ಲೌಂಜ್ ವೇರ್ನ ನಾನು ಆರ್ಡರ್ ಮಾಡಿದೆ. ದಿಸ್ ಇಸ್ ದ ಟೀ ಶರ್ಟ್. ವೆಬ್ಸೈಟಲ್ಲಿ ನೋಡಬೇಕಾದ್ರೆ ರಿಯಲಿ ಲೈಕ್ ಇಟ್ ಆಯ್ತಾ, ಬಟ್ ಹಾಕೊಂಡ್ಮೇಲೆ ಇಟ್ ಸೂಪರ್ ಟೈಟ್. ನಾನು ಆರ್ಡರ್ ಮಾಡಿರೋದೇ ಒಂದು ಸೈಜ್ ದೊಡ್ಡದು. ದಿಸ್ ಹ್ಯಾಸ್ ಟು ಬಿ ಇನ್ ಎಲ್ ಸೈಜ್ ಆರ್ಡರ್ ಮಾಡಿದ್ದೀನಿ. ಸೊ ಮೇಕ್ ಶೋರ್ ನಿಮ್ಗೆ ಇದು ಬೇಕು ಅಂದರೆ ಒಂದು ಸೈಜ್ ದೊಡ್ಡದು ಆರ್ಡರ್ ಮಾಡಿ, ಅಥವಾ 2 ಸೈಜ್. ನಾನು ಇವಾಗ XL ಆರ್ಡರ್ ಮಾಡ್ತಾ ಇದ್ದೀನಿ, ಬಟ್ ನನಗೇನು ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಐ ಆಮ್ ರಿಟರ್ನಿಂಗ್ ದಿಸ್. ಸೊ ಬಟ್ ಇದಕ್ಕೂ ಮುಂಚೆ ನಾನು ತೋರಿಸಿರುವಂಥ ಕೆಲವೊಂದು ಪ್ರಾಡಕ್ಟ್ಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ಆ್ಯಂಡ್ ಐ ಅಬ್ಸಲ್ಯೂಟ್ಲಿ ಲವ್ ದ ನೈಟ್ ಸೂಟ್ಸ್. ತುಂಬ ಡಿಫ್ರೆಂಟ್ ಸ್ಟೈಲ್ ನೈಟ್ ಸೂಟ್ಸ್ ಬೇಕು ಅಂದರೆ ಗೋ ಫಾರ್ ಇಟ್ ಗೈಸ್, ಯು ವಿಲ್ ಲವ್ ಇಟ್. ಈಸಿ ಬ್ರೀಸಿ ಆ್ಯಂಡ್ ಕಂಫರ್ಟೇಬಲ್. ಓಕೆ, ಇವಾಗ ಇಬ್ಬರ ಹತ್ರನೂ ಕೇಳೋಣ. 2000 ರುಪೀಸಲ್ಲಿ ಅವ್ರು ಇಷ್ಟೊಂದು ಐಟಮ್ ತಗೊಂಡಿದ್ದಾರಲ್ಲ, ಇದರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ತುಂಬ ಇಷ್ಟ ಆಯಿತು ತಗೊಂಡಿರೋದ್ರಲ್ಲಿ? ಸೀರೆ ಇಷ್ಟ ಆಯಿತು, ನೈಟಿ ಇಷ್ಟ ಆಯಿತು, ಚಪ್ಪಲಿ ಇಷ್ಟ ಒಂದೇ ಒಂದು ಎಲ್ಲ ಒಂದೇ ಒಂದು ಯಾವ್ದು ಇಷ್ಟ ಆಯ್ತು ಒಂದು ಐಟಮ್ ಹೇಳಿ, ಅದು ತೋರಿಸಿ. ಒಂದು ಇಲ್ಲಿ 600 ರೂಪಾಯಿಗೆ ತುಂಬ ಇಷ್ಟ ಆಯ್ತು ಸೀರೆ. ಸಾರಿ ಇಷ್ಟ ಆಯ್ತು. ಅಮ್ಮಂಗೆ ಯಾವ್ದು ಇಷ್ಟ ಆಯ್ತು? ಚಪ್ಪಲಿ. ಅವರು ಚಪ್ಪಲಿ ಬೇಕು ಅಂತ ಹೇಳ್ತಾ ಇದ್ರು. ನನಗೆ ಇದು ಇಷ್ಟನೂ ಆಯ್ತು ಚಪ್ಪಲಿ. ಯಾ ಇಷ್ಟ ಆಯ್ತು. ಯಾವ್ದು ಇಷ್ಟ ಆಗ್ಲಿಲ್ಲ ಅಷ್ಟೊಂದು? ಓಕೆ, ಏನೋ ಒಂದು ಇಷ್ಟ ಆಯ್ತು, ಆದ್ರೂ ಒಂದು ಐಟಮ್ ಒಂದು ಅಷ್ಟೊಂದು ಇಷ್ಟ ಆಗದೆ ಇರೋದು. ಅಷ್ಟೊಂದು ಇಷ್ಟ ಆಗದೆ ಇರೋದು ಸ್ಟಿಕ್ಕರು. ತೋರಿಸಿ. ಇಷ್ಟ ಆಗದಿರೋದು ಯಾಕೆ?
ಅಂದ್ರೆ ಅಲ್ಲಿ ಟೈಮ್ ಇರಲಿಲ್ಲ ಇಷ್ಟ ಆಗಿತ್ತು ಓ ತಗೊಳಕ್ಕೆ. ನೀವು ರೌಂಡ್ ಹಾಕ್ತೀರಾ? ರೌಂಡ್ ಹಾಕ್ತೀನಲ್ಲ, ಇದು ಅದು ಸ್ವಲ್ಪ ಇವ್ರು ಅದನ್ನು ಬಿಟ್ಟು ಯಾವ್ಯಾವ ಡಿಸೈನ್ ನೋಡ್ತಾ ಇದ್ರು ಆಯ್ತಾ, ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಾನು ಮಾಮಿ ನೀವು ಈ ತರದ ಹಾಕೋದು ಅಂದೆ, ಬಟ್ ಇದು ಸ್ವಲ್ಪ ಉದ್ದ ಇದೆ. ಬಟ್ ಒಂದು ಟ್ರೈ ಮಾಡೋಣ ನಿಮ್ದು ಹೆಂಗ್ ಕಾಣಿಸುತ್ತೆ ಅಂತ. ಹಿಂಗ್ ತೆಗೀರಿ. ಉದ್ದ ಹಾಕೋದಿಲ್ಲ ನೀವು, ಅಂದ್ರೆ ನೀವು ಮೇಲೆ ಹಾಕೋದಲ್ಲ ಸ್ವಲ್ಪ. ಏನ್ ಅನ್ಸುತ್ತೆ ನಿಮ್ಗೆ? ಸೇಮ್ ಇದೆಯಾ ಅದನ್ನು ಇದನ್ನು? ವ್ಯತ್ಯಾಸ ಇಲ್ಲ. ಸೊ ನೀವು ಇದನ್ನ ಯೂಸ್ ಮಾಡ್ಬೋದು. ಅಮ್ಮನ್ಗೆ ಯಾವ್ದು ಅಷ್ಟೊಂದು ಇಷ್ಟ ಆಗದೆ ಇರೋದು? ಇಷ್ಟ ಆಗ್ಲಿಲ್ಲ, ಮತ್ತೆ ಬಜೆಟ್ ಅಷ್ಟೇ ಬರ್ಬೇಕಿತ್ತಲ್ಲ, ಅದಕ್ಕೆ ಕಡೆಗಿದೆ ತಗೊಂಡೆ. ಕರ್ಚಿಪ್ ತಗೊಂಡ್ರು. ಓಕೆ, ವೆರಿ ನೈಸ್. ಬಟ್ ಇಬ್ರಿಗೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಶಾಪಿಂಗ್ ಆಯ್ತಲ್ವಾ? ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಖುಷಿ ಆಯ್ತು. ಖುಷಿಗಿಂತ ಜಾಸ್ತಿ ನರ್ವಸ್ನೆಸ್ ಇತ್ತ ಶಾಪಿಂಗ್? ಟೆನ್ಷನ್ ಸಿಕ್ಕಾಪಟ್ಟೆ ಆಯ್ತು. ಅಷ್ಟು ಟೆನ್ಷನ್ ಆಗ್ಲಿಲ್ಲ, ಅತ್ತೆಗೆ ಸ್ವಲ್ಪ ನನಗೆ ಟೆನ್ಷನ್ ಆಯ್ತು. ನಾನು ಫಸ್ಟ್ ಟೈಮ್ ಅಲ್ಲ. ಅಂಗಡಿಯವರೆಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ರು ನೀವು ಕೇಳ್ಬೇಕಾದ್ರೆ? ಚೆನ್ನಾಗಿ ಸ್ವಲ್ಪ ನಾಚಿಕೆ ಅವ್ರಿಗೆ ನಗ್ತಾ ಇದ್ರು. ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ? ಎಲ್ಲಾ ಕಡೆ ಹೋಗಿದ್ ಕಡೆ ಅರ್ಜೆಂಟ್ ಬಿಗ್ ಅವ್ರಿಗೆ ಯಾಕೆ ಇವ್ರಿಗೆ ಇಷ್ಟೊಂದು ಅರ್ಜೆಂಟ್ ಅಂತ. ಎನಿವೇಸ್, ಐ ಹೋಪ್ ನಿಮಗೆ ಒಂದು ಸಿಂಪಲ್ ಕಾನ್ಸೆಪ್ಟ್ ಇಷ್ಟವಾಗಿರುತ್ತೆ. ಐ ಥಾಟ್ ಯೂಶಲಿ ಯಂಗ್ಸ್ಟರ್ಸ್ ಈ ಕಾನ್ಸೆಪ್ಟ್ ನ ಮಾಡ್ತಾರೆ, ಬಟ್ ಇವ್ರ ಏಜ್ನವ್ರು ಈ ತರ ಕಾನ್ಸೆಪ್ಟ್ ಮಾಡಿದ್ರೆ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ಗೊತ್ತಾಗಿರುತ್ತೆ. ಇಟ್ಸ್ ಆಕ್ಚುಲಿ ಫನ್. ನೀವು ಪೇರೆಂಟ್ಸ್ ಡೇಗೆ, ಮದರ್ಸ್ ಡೇಗೆ, ಫಾದರ್ಸ್ ಡೇಗೆ ಈ ತರ ಮಾಡಿಸ್ಬೋದು. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಂಡಿದ್ದೆ ಮಾಲಲ್ಲಿ ಹೋಗಿ ಬಿಟ್ಬಿಡ್ತೀನಿ ಅಂತ. ಅಕಸ್ಮಾತ್ ಮಾಲಲ್ಲಿ ಬಿಡ್ತಾ ಇದ್ರೆ ಏನು ತಗೊಳಕ್ ಆಗ್ತಾನೆ ಇರ್ಲಿಲ್ಲ. ಐಟಮ್ ಕಾಸ್ಟ್ಲಿ, ರೇಟ್ ಕಾಸ್ಟ್ಲಿ ಆಗ್ತಾ ಇರ್ಲಿಲ್ಲ. ಆಮೇಲೆ ನೋಡ್ಬೇಕಲ್ಲ ಎಲ್ಲೇನಿದೆ ಅಂತ. ಮಾಲ್ಗೆ ಹೋಗಿ ಅಷ್ಟೊಂದು ಅಭ್ಯಾಸ ಇಲ್ಲದೆ ಇರೋದ್ರಿಂದ ಕಷ್ಟ ಆಗ್ತಿತ್ತು. ಎನಿವೇಸ್, ಐ ಹೋಪ್ ನಿಮಗೆ ಒಂದು ನಾರ್ಮಲ್ ಸಿಂಪಲ್ ಕಾನ್ಸೆಪ್ಟ್ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಆಲ್ಸೋ ತಿಳಿಸಿ ನಿಮ್ಮ ಫೇವ್ರೆಟ್ ಐಟಮ್ಸ್ ಯಾವುದು ಅಂತ. ಅಂಡ್ ಲೆಟ್ ಮಿ ನೋ, ಏನಾದರೂ ಹೊಸ ವಿಡಿಯೋ ಐಡಿಯಾಸ್ ಮಾಡಬೇಕಿದ್ರೆ ಇವ್ರ ಜೊತೆಗೆ ಖಂಡಿತವಾಗ್ಲೂ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಏನ್ ಮಾಡಬೇಕು? ಲೈಕ್ ಸಬ್ಸ್ಕ್ರೈಬ್. ಹೇಳಿ. ಸಬ್ಸ್ಕ್ರೈಬ್ ಏನು? ಲೈಕ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡಿ. ಶೇರ್ ಮಾಡಿ. ಲಾಟ್ಸ್ ಆಫ್ ಲವ್, ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನೆಕ್ಟ್ ಅನ್ನು ಸದಾ ಪ್ರೋತ್ಸಾಹಿಸಿ. ಬಾಯ್.